ಐಸಿವೈಎಂ ಉದ್ಯಾವರ ಸುವರ್ಣ ಮಹೋತ್ಸವ ಸಮಿತಿ ಮತ್ತು ಉದ್ಯಾವರ ಸಂತ ಫ್ರಾನ್ಸಿಸ್ ಕ್ಲೇವಿಯರ್ ದೇವಾಲಯದ ವತಿಯಿಂದ ಫೆಬ್ರವರಿ 6 ಮತ್ತು 7ರಂದು ನಡೆಯುವ ಐಸಿವೈಎಂ ಉದ್ಯಾವರ ಸುವರ್ಣ ಸೌಹಾರ್ದ ಟ್ರೋಫಿಯ ಅನಾವರಣ ಕಾರ್ಯಕ್ರಮ ಉದ್ಯಾವರ ಚರ್ಚ್ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭ ಉದ್ಯಾವರ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಉದ್ಯಮಿ ಯೋಗೀಶ್ ಕೋಟ್ಯಾನ್ ಟಿ ಶರ್ಟ್ ಬಿಡುಗಡೆ ಮಾಡಿ ಮಾತನಾಡಿ, ಕ್ರೀಡಾ ಸಂಘಟನೆಗೆ ಸ್ಫೂರ್ತಿ ನೀಡಲಿದೆ. 2 ದಿನ ನಡೆಯುವ ಕ್ರಿಕೆಟ್ ಪಂದ್ಯಾಟ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಈ ಸಂದರ್ಭ ಸಂತ ಫ್ರಾನ್ಸಿಸ್ ಕ್ಲೇವಿಯರ್ ದೇವಾಲಯದ ಪ್ರಧಾನ ಧರ್ಮಗುರುಗಳಾದ ಫಾದರ್ ಸ್ಟ್ಯಾನಿ ಬಿ ಲೋಬೋ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುವರ್ಣ ಮಹೋತ್ಸವ ಕಾರ್ಯಕ್ರಮದ 40ನೇ ಕಾರ್ಯಕ್ರಮದ ಅಂಗವಾಗಿ ಈ ಕ್ರೀಡಾ ಕೂಟ ಇವಾಗಲೇ ನೀವು ಹೇಳಿದ ಪ್ರಕಾರ 14 ಪಂದ್ಯಗಳು ಅಂತ್ಯತಿಯ ಮಟ್ಟದಲ್ಲಿ ಈ ಪಂದ್ಯಾಟ ನಡೆಯಲಿಕ್ಕಿದೆ. ಇದರ ಪಾರಿತೋಷಿಕಗಳು